ಹೆಸರಿಗೆ ಪಾತ್ರನಾದವ. ಎಲ್ಲೆಲ್ಲಿಯೋ ಇದ್ದವರಿಗೆ ಸರಿಯಾದ ಸ್ಥಾನಮಾನವನ್ನು ಕೊಟ್ಟು ಧನದೇಶನಾದಂತಹ ಆತ ನಮ್ಮನ್ನೆಲ್ಲ ಸಾಕಿಕೊಂಡು ಬಂದಿದ್ದ. ಅವರ ಜೊತೆಯಲ್ಲೇ ಇದ್ದು ಅವನ ಅಮಾತ್ಯನಾದ ಅರುಣಾಸುರ ನಾಮಕ ನಾನು ಸ್ವರ್ಗ ಮರ್ತ್ಯ ಪಾತಾಳ ತ್ರಿಭುವನವನ್ನು ಗೆದ್ದಂತಹ ನಮ್ಮ ಒಡೆಯ ತಾನಾಗಿ ಬೆಳೆಯುವಂತ ಕಾಲ. ಆದರೆ ನಮ್ಮ ಉದ್ದೇಶವನ್ನು ಬಯಸದೇ ಇದ್ದಂತಹ ದೇವತೆಗಳು ಆ ಮೂರು ಮೂರ್ತಿಗಳಲ್ಲಿ ಸೇರಿಕೊಂಡು ಯಾವಳ ಒಬ್ಬಳಾಗಿ ಅಷ್ಟಭುಜ ಅನ್ನುವಳನ್ನು ಸೃಷ್ಟಿ ಮಾಡಿದಳಂತೆ. ಆಕೆ ಕದಂಬವಾದಕ್ಕೆ ಬಂದು ಸೌಂದರ್ಯವತಿಯಾದ ಹೆಣ್ಣಾಗಿ ವೀಣೆಯನ್ನು ಮೀಟುವ ಕಾಲಕ್ಕೆ ಬೇಟೆಗೆ ಹೋದ ಚಂಡಮುಂಡರು ಅವಳ ಸೌಂದರ್ಯವನ್ನು ಕಂಡು ಮಾರು ಹೋಗಿ ಶುಂಭಾಖ್ಯನಿಗೆ ಹೇಳಿದಾಗ ಮಾರಣಾಸ್ತ್ರಕ್ಕೆ ಬರಲಿ ಅವಳನ್ನು ಮದುವಾಗುವ ಉದ್ದೇಶದಿಂದ ಸುಗ್ರೀವನನ್ನು ಕಳಿಸಿದ ಸಂಧಾನಕ್ಕೆ ಸಂಧಾನ ಮುರಿಯಿತು. ಕೋಪಗೊಂಡು ಧೂಮ್ರಾಕ್ಷರನ್ನು ಕಳುಹಿಸಿದ. ಅವರಲ್ಲೂ ಹುಂಕಾರ ಮಾತ್ರದಿಂದ ಕೊಂದಳಂತೆ. ಚಂಡಮುಂಡರು ಹೋದರು. ಕಾಳಿಯ ರೂಪವನ್ನು ತಾಳಿ ಅವರನ್ನು ಸಂಹಾರ ಮಾಡಿದರು. ಆ ಬಳಿಕ ನಿಶುಂಭ ಮತ್ತೆ ಶುಂಭ ಶಾಂಭವಿಯಾಗಿ ಬಂದು ಆ ಶುಂಭನ ತಲೆಯನ್ನು ಕೇಳಿದಳು. ಅವಳ ಚಂಡಿಕಾ ಸ್ವರೂಪವನ್ನು ಕಂಡವರು ನಾನು ಹೆದರಿದೆ ತಲೆಮರೆಸಿಕೊಂಡು ಓಡಿ ಹೋದೆ. ಜೀವವನ್ನು ಉಳಿಸಿದೆ. ಆದರೆ ಎಲ್ಲರೂ ಹೇಳಿದರು ಶುಂಭಾಡಿದ ಬಳಿಕ ಅವನಿಗಾಗಿ ಪ್ರಾಣ ಕೊಡುವುದರ ಬದಲು ರಣಹೇಡಿಯಾದ ಅರುಣಾಸುರ ರಣರಂಗದಿಂದ ಪಲಾಯನ ಮಾಡಿದ ಅವ ರಣಹೇಡಿ ಎಂಬ ಹಾಗೆ ಹೇಳುವವರು ಹೇಳಿ. ಆದರೆ ನಾನು ಓಡುವುದರಲ್ಲಿ ಒಂದು ಅರ್ಥವಿದೆ. ವಿರೋಧಿಯಾದವ ಶಕ್ತಿವಂತನಾದಾಗ ಅವನಲ್ಲಿ ಮಾತನಾಡಿಸಿ ಕಾದಾಡುವುದಲ್ಲ. ನಾವು ಮೊಲದ ಹಾಗೆ ತಪ್ಪಿಸಿಕೊಳ್ಳಬೇಕು, ಸಮಯ ಸಾಧಿಸಬೇಕು, ಆಮೇಲೆ ಶಕ್ತಿವಂತರಾಗಿ ಅವರ ಮೇಲೆ ಮುಗಿ ಬೀಳಬೇಕು. ಸಿಂಹವನ್ನು ಹುಲಿಯನ್ನು ಚಿಗರೆಯನ್ನು ಹಿಡಿಯುವ ಕಾಲಕ್ಕೆ 4 ಹೆಜ್ಜೆ ಹಿಂದೆ ಬರ್ತದೆ ಅನ್ನುವುದರ ಅರ್ಥ ಆ ಸಿಂಹವೋ ಹುಲಿಯೋ ಚಿಗರೆಗೆ ಹೆದರಿದೆ ಅಂತ ಅರ್ಥ ಅಲ್ಲ. ಅದರ ಮೈ ಮೇಲೆ ಬೀಳುವುದಕ್ಕೆ ಹೊಂಚು ಹಾಕುತ್ತಿದೆ ಎಂಬ ಹಾಗೆ ಅರ್ಥ. ಅರುಣಾಸುರನು ಕೂಡ ಹಾಗೆ ಹೊಂಚು ಹಾಕುತ್ತಿದ್ದೇನೆ. ನಮ್ಮವರ ನಾಶಕ್ಕಾಗಿ ಶ್ರಮಿಸುತ್ತಿರುವ ದೇವತೆಗಳ ನಾಶ, ಆ ಚಂಡಿಕೆಯ ಅಂತ್ಯ, ಇದು ಎರಡೂ ನನ್ನ ಕೈಯಲ್ಲಿ ಆಗಬೇಕು. ಈ ಬಗ್ಗೆ ಸಮಾಲೋಚನೆ ಆಗಬೇಕು. ಎಲ್ಲೇ ದುರ್ಜಯ ಪ್ರಕಾಶ
ಅನುಗ್ರಹದಿಂದ ಇನ್ನೂ ಕೂಡ ಜೀವಂತವಾಗಿದ್ದೇನೆ. ನನ್ನ ಪರಮ ಲಕ್ಷ್ಯವು ಚರಮ ಲಕ್ಷ್ಯವು ಒಂದೇ, ದೇವತೆಗಳ ನಾಶ, ಚಂಡಿಕೆಯ ನಾಶ, ಆ ಶಾಂಭವಿಯ ವಧ. ಆದ್ರೆ ಏನು ಮಾಡೋಣ, ಸುದ್ದಿಯೊಂದು ಬಂತಲ್ಲ, ನಾವು ಯಾರ ನಾಶಕ್ಕೆ ಬೇಕಾಗಿ ಹಪ್ಪಹಪ್ಪಿಸುತ್ತಿದ್ದೇವೋ ಅಂತಹ ದೇವತೆಗಳು ಕೊಪ್ಪುತ್ತಿದ್ದಾರೆ, ರಕ್ಕಸರು ಬಲಹೀನರಾಗುತ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಕಾರಣ ಏನು?
ಬ್ರಾಹ್ಮಣ ಋಷಿಗಳು ಇಂದಿನಂತೆ ಇಂದು ಕೂಡ ತಪಸ್ಸನ್ನು ಆಚರಿಸಬೇಕಾಗಿದೆ. ತಪಸ್ಸನ್ನು ಆಚರಿಸಬೇಕಾದ್ರೆ ಹೊಸ ಸಮಿತಿಗಳೆಲ್ಲ ಬೇಕು. ಎಲ್ಲ ತಂದಿದ್ದೀರಾ? ಇದೆಂತದ್ದು? ಇದು ಜ್ಯೋತಿ. ಯಾವ ಜ್ಯೋತಿ? ಜ್ಯೋತಿಯ ಇದೆಂತದ್ದು? ಪುಷ್ಪ 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 ಎಲ್ಲ ನಿಮ್ಮ ಜಾಗದಲ್ಲಿ ಅದಕ್ಕೊಂದು ಮೊದಲು ಹಾಕಬೇಕು. ಇಲ್ಲಾಂದ್ರೆ ಯಾವುದು ಪ್ರಯೋಜನ ಏನಿಲ್ಲ. ಈಗ ಮೊದಲು ಯಾಗ ಮಾಡುವ ಮೊದಲು ಪ್ರಾರ್ಥನೆ ಮಹಾಗಣಪತಿ ಪ್ರಾರ್ಥನೆ ಮಾಡಿ. ಗಜಾನನಂ ಭೂತಗಣಾಧೀ ಸೇವಿತಂ ಕಪಿತಂ ಜಂಬೋ ಮಹಾಗಣಪತಿ ಮಮಾನುಭಂ ಪ್ರಭುಗಣಾಧಿಪ ನಮಾಮಿ ವಿಘ್ನೇಶ್ವರ ಪರಮಜ.
ನಿರ್ಲಿಪ್ತ ಭಾವದಿಂದ ಪದ್ಮರಾಣನಾಗಿ ಬಹುಕಾಲದಿಂದ ಅಂತರ್ಮುಖಿಯಾಗಿ ತಪಸ್ಸಿಲ್ಲೇ ತೊಡಗಿಕೊಂಡವನ ಹುಟ್ಟಿ ಎಚ್ಚರಿಸಿದ ಅನುಭವವಾಯಿತು. ಕಣ್ತೆರೆದು ನೋಡಿದರೆ ಯಾರೂ ಬಳಿಯಲ್ಲಿಲ್ಲ. ಆದರೆ ಈ ಪ್ರಕೃತಿಯನ್ನು ಈಕ್ಷಿಸುವುದಕ್ಕೆ ನನ್ನ ದೃಷ್ಟಿಯಿಂದ ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ತಪ್ಪಾದ ವಾತಾವರಣವನ್ನೇ ಸೃಷ್ಟಿಸಿದ ನವ ವಧುವಿನಂತೆ ಕಂಗೊಳಿಸುತ್ತಿದ್ದಂತಹ ಈ ಇಳೆ ಇಂದು ದಟ್ಟ ದರಿದ್ರವನ್ನು ಆಹ್ವಾನಿಸುವ ಹಾಗೆ ಕಾಣುತ್ತಾ ಇದೆಯಲ್ಲ. ಬೆಳೆದ ಮರಗಳು ಧರಾಶಾಹಿಯಾಗಿವೆ, ಒಣಗಿದೆ, ಹಬ್ಬಿಕೊಂಡ ಬಳ್ಳಿಗಳಿಲ್ಲ, ಹಸಿರು ಎಲ್ಲಿಯೂ ಹುಡುಕಿದರೂ ಕಾಣ ಸಿಗುವುದಿಲ್ಲ. ಮೃಗಗಳ ಆ ಕೂಗಾಟ, ಹಕ್ಕಿಗಳ ಕಲರವ ಏನಾಗಿ ಹೋಯಿತು, ಎಲ್ಲಿಗೆ ಹೋಯಿತು? ಧೂಳಿನಿಂದ ಆವೃತವಾಗಿದೆ ಈ ಪ್ರದೇಶ. ಬರಗಾಲ ಆವರಿಸಿದ್ದೆ, ಕ್ಷಾಮಗೊಳಿಸಿದ್ದೆ ಈ ಇಳೆಗೆ. ಶಿವನೇ, ಎಂಥ ದುಸ್ಥಿತಿ ಬಂತು ನಮ್ಮ ಈ ಭೂಮಿಗೆ. ಏನನ್ನು ಕೇಳಿಸುತ್ತಿರುವುದು? ಆಕ್ರಂದ, ಹಸಿವೆ, ಆಹಾರ ಸಾಯ್ತಾ ಇದ್ದೇವೆ. ಒಂದೇ ಬರಿ ಸಾವಿರಾರು ಮಂದಿ ಸೇರಿಕೊಂಡು ಬಂದ್ಬಿಡುತ್ತಾ ಇದ್ದಾರೆ. ನಮ್ಮ ಸಹೋದರರಿಗೆ ಏನೋ ಬಲವಾದ ಕಷ್ಟ ಆವರಿಸಿಕೊಂಡು ತಪಸ್ಸಿನಲ್ಲಿಯೇ ಸುಖವನ್ನು ಕಂಡಂತಹ ನಾನು ಅವರಿಗೆ ಸಹಾಯವನ್ನು ಮಾಡಬೇಕು. ತೆರಳೋಣ. ಇಲ್ಲವಪ್ಪ, ಇಡೀ ಗುಡ್ಡೆಯೆಲ್ಲ ಸುಟ್ಟು ಸುಡುಕರಿಯಾಗಿ ಹೋಗಿದೆ. ಮತ್ತೆ ಅಲ್ಲಿ ಎಲ್ಲಿಯ ಗೆಡ್ಡೆ ಗೆಣಸು ಹೇಳಿ. ಹಾಗಾಗಿ ಬರೇ ಕೈಯಲ್ಲಿ ಹಿಂತಿರುಗಿ ಬರುವಾಗ ಮಾರ್ಗದ ಬದಿಯಲ್ಲಿ ಸತ್ತು ಬಿದ್ದಿತ್ತು. ಇದನ್ನು ಹಿಂದೆ ಉಂಟ ಯಾರಲ್ಲಿ ಹೇಳಬೇಡಿ. ಇಲ್ಲಿ ತಿನ್ನಬೇಡಿ. ಅಯ್ಯೋ, ಹುಳಬಿದ್ದು ನಾರುತ್ತಿರುವ ನಾಯಿ ಮಾಂಸವನ್ನು ಅಪ್ಯಾಯತೆಯಿಂದ ಎನಗೆ ತನಗೆ ಎಂದು ಎಳೆದು ಸೆಳೆದು ಎಲುಬನ್ನು ನೆಕ್ಕುತ್ತಾ ಮಾಂಸವನ್ನು ಮುಕ್ಕುತ್ತಾ ಇದ್ದೀರಲ್ಲ. ನೀವು ಮನುಷ್ಯರು ಅನ್ನೋ ಪ್ರಜ್ಞೆಯಾದರೂ ನಿಮಗುಂಟೆ? ತಿನ್ನುವುದಕ್ಕಾಗಿಯೇ ನಮ್ಮ ಬದುಕಲ್ಲಪ್ಪ, ಬದುಕುವುದಕ್ಕಾಗಿ ತಿನ್ನಬೇಕು. ಏನನ್ನಾದರೂ ತಿಂದು ನಾವು ಜೀವಿಸುವುದಲ್ಲ. ಮನುಷ್ಯರು ಇಂಥದ್ದನ್ನೇ ತಿನ್ನಬೇಕು ಎನ್ನುವ ನಿಯಮ ಇದೆ. ಅದನ್ನು ಮೀರಿ ಈ ಅಸಹ್ಯ ವಸ್ತುವನ್ನು ಸ್ವೀಕರಿಸುತ್ತಾ ಇದ್ದೀರಲ್ಲ ಅಪ್ಪ. ಯಾಕೆ ಕಣ್ಣೀರು ಹರಿಸುತ್ತಾ ಇದ್ದೀರಿ? ಹೊಟ್ಟೆ ಬೆನ್ನಿಗಟ್ಟಿದೆ,
ಎಲುಬು ಎಂದು ಕಾಣುತ್ತಾ ಉಂಟು. ಈಗಲೂ ಮತ್ತೊಂದೆರಡು ಬಿದ್ದು ಬೀಳುವ ದೇಹ ತಡವರಿಸುತ್ತಾ ಇದ್ದೀರಲ್ಲ, ನಿಮಗಿಂತ ಕಷ್ಟ ಹೇಗೆ ಬಂತು? ಯಾಕೆ ಈ ನಾಯಿ ಮಾಂಸವನ್ನೇ ತಿನ್ನುತ್ತೀರಿ? ಹೇಳಪ್ಪ, ಹೇಳು. ಎಲ್ಲೆಲ್ಲೂ ಬರಗಾಲ ಮಹಾತ್ಮ. ಒಂದು ಕಾಲದಲ್ಲಿ ಸಸ್ಯ ಶ್ಯಾಮಲೆಯಾಗಿ ಹಚ್ಚ ಹಸುರಾಗಿ ಕಂಗೊಳಿಸುತ್ತಿದ್ದಂತಹ ಈ ಪುಣ್ಯ ಭೂಮಿಗೆ ಮಳೆ ಬಾರದೆ 10-12 ವರ್ಷಗಳೇ ಕಳೆದು ಮಹಾತ್ಮ. ಆ ಕಾರಣದಿಂದಾಗಿ ಇಲ್ಲಿ ದುಡಿದು ಉಣ್ಣುವಂತಹ ಶ್ರಮಜೀವಿಗಳಿಗೆ ಮಾಡುವುದಕ್ಕೆ ಯಾವ ಉದ್ಯೋಗಾವಕಾಶಗಳು ಇಲ್ಲ. ಹೀಗಿರುವಾಗ ಯಾರೇ ಆಗಲಿ ಅವರವರ ಆಶ್ರಮ ಧರ್ಮವನ್ನು ಆಚರಿಸುವುದಕ್ಕೆ ಎಲ್ಲಿ ಅವಕಾಶ ಇದೆ? ಹೆಚ್ಚೇಕೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಹೊತ್ತಿನ ತುತ್ತು ಅನ್ನಕ್ಕೂ ನಾವೆಲ್ಲ ಪರದಾಡುತ್ತಾ ಇದ್ದೇವೆ. ಅಯ್ಯ, ಅಷ್ಟೇ ಅಲ್ಲ, ಈಗ ನಮ್ಮ ಬಿದ್ದು ಪ್ರಾಣ ಹೋಗುತ್ತದೆ. ಒಂದು ಗುಟುಕು ನೀರಾದರೂ ಕುಡಿಯೋಣವೆಂದರೆ ಅದು ಕಾಣುವುದಿಲ್ವೇ? ಇಲ್ಲಿರುವಂತಹ ಕೆರೆ, ಬಾವಿ, ನದಿ, ಹಳ್ಳಗಳೆಲ್ಲ ಬತ್ತಿ ಹೋಗಿ ಗುಡಿ ಧೂಳು ಹಾರುತ್ತಾ ಇದೆ ನೋಡಿ. ಅಷ್ಟೇ ಅಲ್ಲ, ಈ ಕರಾಳದ ಪರಿಣಾಮವಾಗಿ ಇಂದಿನ ದಿವಸ ನಮ್ಮ ಮಕ್ಕಳು ಮರಿಗಳು ಈ ಹೊಟ್ಟೆ ಹಸಿವೆಯನ್ನು ಸಹಿಸುವುದಕ್ಕೆ ಸಾಧ್ಯವಾಗದೆ ನಮ್ಮ ಕಣ್ಣೆದುರಿನಲ್ಲೇ ವಿಲವಿಲನೆ ಒದ್ದಾಡಿ ನೆಲದ ಮೇಲೆ ಹೊರಳಾಡಿ ಪ್ರಾಣ ಬಿಟ್ಟರು ಮಹಾತ್ಮ, ಪ್ರಾಣ ಬಿಟ್ಟರು. ಇಂದು ನಾಳೆಯೋ ಇಂದು ನಾವು ಪ್ರಾಣ ಬಿಡುವುದಲ್ಲದೆ ನಮಗೆ ಕುಳಿಗಾಲ ಇಲ್ಲ, ಕುಳಿಗಾಲ ಇಲ್ಲ, ನಾವು ಸಾಯ್ತೇವೆ. ಯಾರು ವರ್ಣಭೇದವಿಲ್ಲದೆ ಎಲ್ಲರೂ ಇದ್ದೀರಿ. ಯಾವುದು ಮಾಡಬಾರದು ಅದಾಗಿ ಹೋಗಿದೆ. ಅದಕ್ಕೆ ಕಾಲವೇ ಕಾರಣ. ಮಳೆ ಇಲ್ಲದೆ, ತಿನ್ನುವುದಕ್ಕೆ ಕೋಳಿಲ್ಲದೆ ಇಂಥ ದೀನ ದುಸ್ಥಿತಿ ನಿಮಗೆ ಬರಲಿದೆ. ಕರುಳು ಕತ್ತರಿಸುವ ಅನುಭವ ಆಗುತ್ತಾ ಇದೆ. ನಾವು ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು. ಇದೆಲ್ಲ ಆಗುವುದಕ್ಕೆ ಕಾರಣ ನಾವು ಮಾಡಿದಂತಹ ಆಚಾರ ಸುವಿಚಾರಗಳನ್ನೆಲ್ಲ ಮರೆತು ದುರ್ವಿಚಾರಗಳಲ್ಲಿ ಮನಪಟ್ಟು ದೇವರನ್ನು ಮರೆತು ಜಗ ಯಜ್ಞಾದಿಗಳು, ತಪ, ನಿಯಮ, ಹೋಮ ಮುಂತಾದವನ್ನು ದೂರ ಸರಿಸಿ ಸ್ವಾರ್ಥ ಭಾವದಿಂದ ಹಿರಿಯರ ಮೇಲೆ
ಇಲ್ಲದೆ ಸಾಯುವ ಸ್ಥಿತಿಯಲ್ಲಿದ್ದರೂ ನಿನ್ನ ಪ್ರಜ್ಞೆ ಏನು ಹೊಳೆಯುವುದಿಲ್ಲ, ಶೂನ್ಯವಾಗಿದೆ. ಅದು ನಮಗೆ ಕಟ್ಟಿಗೆಯನ್ನು ಬಂದುದು ಮಾತ್ರ ಮತ್ತಿದ್ದೇನಿಲ್ವಲ್ಲ. ಯಜ್ಞ ಮಾಡಬೇಕಾದರೆ ಉತ್ತಮ ಪರಿಕರಗಳು ಬೇಕು, ಚರು ಪುರುಳಾಶಾದಿಗಳು ಬೇಡ. ಈ ಭೂಮಿಯಲ್ಲಿ ಯಾರಲ್ಲಿಯೂ ಇಲ್ಲ. ಮಾಡುವುದಕ್ಕೆ ಆ ಸಲಕರಣೆಗಳಿಲ್ಲದೆ ಯಜ್ಞ ಎನ್ನಿಸಿಕೊಳ್ಳುವುದಕ್ಕೆ ಮನಸ್ಸಿದ್ರೆ ಮಾರ್ಗವು. ದೇವಲೋಕದಲ್ಲಿ ಕಾಮಧೇನು ಇದ್ದಾಳೆ. ಅವಳ ದ್ವಾರ ಇಲ್ಲಿ ಯಜ್ಞವನ್ನು ಆರಂಭಿಸಿ ದೇವತೆಗಳನ್ನು ಒಲಿಸಿಕೊಳ್ಳು. ಅಯ್ಯ, ದೇವಲೋಕ ಕಾಮಧೇನು ಅವಳನ್ನು ಇಲ್ಲಿಗೆ ತರುವ, ಹೌದು. ಆಮೇಲೆ ಮತ್ತೆ ಯಾಗ, ಇದು ಏನು ಇಂದು ನಾಳೆಗೆ ಆಗುವಂಥದ್ದು. ಆದರೆ ಹೋದರೆ ಅಜ್ಜಿಗೆ ಪಟ್ಟೆ ಸೀರೆ ಅಂದ ಹಾಗೆ ಅಷ್ಟರವರೆಗೆ ನಾವು ಬದುಕುವುದಕ್ಕುಂಟು. ಆತಂಕ ಮಾಡಬೇಕು, ಅವಸರ ಯಾವತ್ತು ಮಾಡಿಕೊಳ್ಳಬಹುದು. ತಾಳಿದವರು ಬಾಳಿ, ಸಹನೆ ಬೇಕಪ್ಪ, ವಿಶ್ವಾಸ ಬೇಕು. ಯಾವ ವಿಷಯವನ್ನೇ ಮಾಡು ಅದರಲ್ಲಿ ವಿಶ್ವಾಸವಿರಿಸಿ. ಕಾಮಧೇನುವನ್ನು ತರುವುದು ಯಾರು ಎನ್ನುವ ಯೋಚನೆ ಬೇಡ. ತರುವುದಕ್ಕೆ ನಾನೇ ಹೋಗುತ್ತೇನೆ, ನನ್ನಲ್ಲಿ ವಿಶ್ವಾಸವಿರಿಸಿ, ಕಾಮಧೇನುವಿನಲ್ಲಿ ಭರವಸೆ ಇರಿಸಿ. ಆಗುವ ಯಜ್ಞ ಖಂಡಿತ ನಡೆಯುತ್ತದೆ ಎನ್ನುವ ಪೂರ್ಣ ನಂಬಿಕೆಯಿಂದ ನಾವು ಮುಂದುವರಿದೇವೆಂದಾದರೆ ಆ ದೈವ ಸಹಾಯ ನಮಗೆ. ಇದಕ್ಕೆ ದೈವ ನಂಬಿಕೆ ಬೇಕು. ಇಷ್ಟರವರೆಗೆ ನಾವಿಂತಹ ದೀನ ಸ್ಥಿತಿಯಲ್ಲಿ ನಡೆಯುತ್ತಿರುವಾಗ ನಮ್ಮ ಬಳಿಗೆ ಬಂದು ನೋಡಿರುವ ಅದು ತಪ್ಪು, ಇದು ಒಪ್ಪು ಎಂಬುದಾಗಿ ನಮಗೆ ಎರಡು ಶಾಸ್ತ್ರದ ಮಾತುಗಳನ್ನಾಡಿದವರು ಯಾರು ಇಲ್ಲ. ಹಾಗಾಗಿ ಕೇವಲ ಪ್ರಾಣವೊಂದನ್ನು ಉಳಿಸಿಕೊಂಡ್ರೆ ಸಾಕು, ಬದುಕಿಡಿದ್ರೆ ನಾಳೆ ಏನಾದರೂ ಸಾಧನೆ ಮಾಡಬಹುದು ಅಂತ ಸಿಕ್ಕ ಈ ನಿಷೇಧ ಪದಾರ್ಥಗಳನ್ನು ಸೇವಿಸಿದೆ. ಆದರೆ ನಿಮ್ಮ ಮಾತು ಕೇಳಿದ ಮೇಲೆ ನಮಗೆ ಜೀವನದ ಒಂದಿಷ್ಟು ಭರವಸೆ ಬಂತು. ಈಗ ನಾವು ಯಾವತ್ತೂ ಆಶಾವಾದಿಗಳಾಗಬೇಕಲ್ವೇ? ಎಲ್ಲ ಭಾರ ದೇವರ ಮೇಲೆ ಹಾಕಬೇಕು. ಬಂದುದೆಲ್ಲ ಬರಲಿ, ಭಗವಂತನ ದಯ ಹೊಂದಿರಲಿ. ಹುಟ್ಟಿಸಿದ ದೇವರು ಹುಟ್ಟು ಮೇಯಿಸುತ್ತಿಲ್ಲ. ಬದುಕು ನಶ್ವರವಾದರೂ ಅನಿವಾರ್ಯ, ಹೇಗೋ ಬದುಕುವುದಲ್ಲ. ಆದರೆ ಈಗ ಯಾಗ ಆಗಿ ಮತ್ತೆ ಮಳೆ ಬಂದು ಇಲ್ಲಿ ಬೆಳೆಯುವವರೆಗೆ ನಾವು ಬದುಕಿರ್ಬೇಕಲ್ಲ. ಬದುಕಬೇಕು, ಬದುಕುತ್ತೀರಿ. ಆ ಜಗತ್ತಿನ ಮಹಾಮಾತೆ ಶ್ರೀದೇವಿ, ಅವಳನ್ನು ಆರಾಧಿಸಿ, ಅವಳನ್ನು ದಿನವಹಿ ಕ್ಷಣವು ಭಜನೆಯ ಮೂಲಕವೋ ಭಕ್ತಿಯ ಮೂಲಕವೋ ಕೀರ್ತನೆಯ ಮೂಲಕವೋ ಒಲಿಸಿಕೊಳ್ಳಿ. ಆ ಜಗನ್ಮಾತೆ ನೀವು ಮಕ್ಕಳು ಎನ್ನುವ ಭಾವದಿಂದ ನಿಮ್ಮನ್ನು ಉದ್ಧರಿಸುತ್ತಾರೆ. ಇದೆಲ್ಲ ನಮಗೆ ಹೊಣೆಯೇ ಇಲ್ಲ. ಈ ಹಸಿವೆಯ ಕಾಟ ನಮ್ಮ ಈ ಒಂದು ಕೇಳಿನ ಭಕ್ತಿ ಮನುಷ್ಯನನ್ನು ಏನು ಮಾಡಿಸ್ತದೆ? ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಅಷ್ಟು ಹೇಳಿದ್ರು ಸಾಕು, ದೇವರು ತೃಪ್ತರಾಗುತ್ತಾರೆ. ಆದರೆ ನನ್ನ ದೇಹವೇ ದೇವರು, ಹಾಲೇ ಕಂಬ, ಶಿರವೇ ಶವಯ್ಯ ಅಂತ ಈಗ ಭಜನೆ ಮಾಡಿದರೂ ಸಾಕಾಗ್ತದಲ್ಲೇ. ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಯಾವ ಮಂತ್ರವೂ ಆಗುವುದು ತಿಳಿಯದೇ ಹೇಳಿದರು ಅವರು. ಅಂತರನ್ನ ಶುದ್ಧತೆ, ಭಾವ ಶುದ್ಧತೆ, ಶುದ್ಧ ಭಾವದಿಂದ ದೇವರನ್ನು ಕೂಗಿದ್ರೆ ದೇವರು ಬಂದು ಬೆಳೆಯುತ್ತಾನಲ್ಲ. ಹಸುವೆ ದೂರ ಮಾಡಿ. ನನಗೆ ಒಂದೆರಡು ಭಜನೆ ಹಾಡು ಗೊತ್ತಿತ್ತು. ಈಗ ಈ ಹಸಿವೆಯ ಕಾರಣಕ್ಕೆಲ್ಲ ಮಾಡಿಸ್ತೇನೆ. ಒಟ್ಟು ಹೊಟ್ಟೆ ತುಂಬಿಸುವುದರೇ ನೀವು ಕಾಲಕ್ಷೇಪ ಮಾಡಿ. ನನ್ನ ಅಚ್ಚುಮೆಚ್ಚಿನ ಒಂದು ಹಾಡಿನ ಒಂದು ಎರಡು ತುಣುಕು ನೆನಪಾಗ್ತದೆ ಈಗ. ಹೌದಾ? ಹೇಳೋಣ. ತ್ರಿಭುವನ ಜನನಿ ಜಗನ್ಮೋಹಿನಿ ಆಶ್ವಾಸನೆ ಕೊಟ್ಟಿದ್ದೇನೆ, ಸುಮ್ಮನೆ ಕೊಡಲು ದೇವಲೋಕದ ಕಡೆಗೆ ಪ್ರಯಾಣ ಮಾಡೋಣ. ಇಂದ್ರ ಗಂಟೆಗೆ ಕೊಂಡು ಪಾದ ಪದ್ಮಗೆ ಮಣಿವು
ದೇವರಾಜ, ನಿಮ್ಮ ಪಾದಾರವಿಂದಕ್ಕೆ ಪ್ರಪನ ಪ್ರಣಾಮ. ಅಭೀಷ್ಟ ಸಿದ್ಧಿರಸ್ತು. ಸ್ವರ್ಗಲೋಕಕ್ಕೆ ನಿಮ್ಮ ಪಾದಾರ್ಪಣೆ ಆಗುತ್ತಿದ್ದಂತೆ ನಿಮ್ಮನ್ನ ಕಂಡಾಕ್ಷಣದಲ್ಲಿ ಮನಸ್ಸಿಗೆ ಸಂತೋಷವಾಯಿತು. ನಿಮ್ಮನ್ನ ಉಚಿತಾಸನದಲ್ಲಿ ಇರಿಸಿದವನಿದ್ದೇನೆ. ನಿಮ್ಮ ಪಾದವನ್ನ ತೊಳೆದು ಅದನ್ನೇ ತೀರ್ಥವನ್ನಾಗಿ ಸ್ವೀಕರಿಸಿದೆ. ಮಂಗಳಾರತಿಯನ್ನು ನಿಮಗೆ ಬೆಳಗಿದೆ. ಸ್ವಾಮಿ, ಯಥೋಚಿತವಾದಂತಹ ಆತಿಥ್ಯದಲ್ಲಿ ನೀವು ಸಂತುಷ್ಟರಾಗಿದ್ದೀರಿ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಆದರೆ ನಮ್ಮ ಮನದಲ್ಲಿ ಮೂಡಿದಂತಹ ಪ್ರಶ್ನೆ, ಜಾಬಾಲಿ ಮಹರ್ಷಿಗಳು ಸರ್ವವನ್ನೇ ತ್ಯಜಿಸಿ ಲೋಕ ಕಲ್ಯಾಣಾರ್ಥವಾಗಿಯೇ ಭೂಮಿಯಲ್ಲಿ ನಿಮ್ಮ ಜೀವನವನ್ನು ತೆತ್ತವರಿದ್ದೀರ. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ಹಾಗೆ ನಿಮ್ಮ ಈ ಸರ್ವಸ್ವವನ್ನೇ ಭೂಮಿಯ ಜನರಿಗಾಗಿ ತೆತ್ತವರು. ಹಾಗಿದ್ರೆ ಸಶರೀರವಾಗಿ ನೀವು ಈ ಸ್ವರ್ಗದತ್ತ ಬರಬೇಕು ಅಂತಾದ್ರೆ ಯಾವುದೋ ಒಂದು ಘನತರ ಕಾರ್ಯಗಳಿದೆ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ನೀವಿತ್ತ ಬರುವರೆ ಕಾರಣ ಏನು? ನನ್ನಿಂದ ಏನು ಸೇವೆಯಾಗಬೇಕು ತಿಳಿಸಬೇಕು. ಪುರಂದರ, ಮಹಿಮಾನ್ವಿತರೇ, ಅಮರಾವತಿಯ ಸುಖ ಸಂತೋಷವನ್ನು ಕಂಡು ನಿಮ್ಮನ್ನು ಹರಸಬೇಕೆನ್ನುವ ಉದ್ದೇಶದಿಂದಲೇ ನಾನು ಬಂದದ್ದಲ್ಲ. ಅರಸುವುದಕ್ಕೆ ಬಂದವರಲ್ಲ, ಬೇರೆ ಕಾರಣ ಇದೆ. ಯಾವುದು ಸ್ವಾಮಿ? ಮೂರು ಲೋಕವು ನಿನ್ನದೇ. ಹಾ, ಯಾವ ಲೋಕವನ್ನು ಕಡೆಗಣಿಸುವ ಹಾಗಿಲ್ಲ. ಹಾ, ಎಲ್ಲ ಲೋಕವನ್ನು ಸುಖದಿಂದ ಇರುವ ಹಾಗೆ ನೋಡಿಕೊಳ್ಳುವ ಜಗಕ್ಕೆ ಹಿತವನ್ನು ಶಕ್ರ. ತ್ರೈಲೋಕದ ಕ್ಷೇಮವನ್ನು ಬಯಸುವವನ. ಹೌದು. ಸದ್ಯೋಸ್ಥಿತಿಯಲ್ಲಿ ಭೂಲೋಕವನ್ನು ಕಡೆಗಣಿಸಿದ್ದೀಯಾ ಎಂದು ಆಕ್ಷೇಪಿಸುವುದಕ್ಕೆ ನಾನು ಬಂದದ್ದಲ್ಲ. ಮತ್ತೆ ಭೂಲೋಕದ ಪರಿಸ್ಥಿತಿಯನ್ನು ವಿವರಿಸುವುದು. ಹಾ, ಮಳೆ ಇಲ್ಲದೆ 12 ವರ್ಷಗಳಾದವು. 1 ವರ್ಷ ಮಳೆ ಇಲ್ಲದಿದ್ರೆ ಹಾ, ಬದುಕು ಜನರಿಗೆ ತತ್ತರವಾಗುವುದು. ಸರಿ. ಅಂದಲ್ಲಿ 12 ಅತ್ತಿ ಜಲ ಇಲ್ಲದಿದ್ರೆ ಬದುಕುವುದಾದ್ರೆ ಹೇಗೆ? ಆಹಾರವಿಲ್ಲದೆ ಪರದಾಡುತ್ತಾ ಇದೆ. ಹಾ, ದಿನವೂ ಸಾವಿರಾರು ಮಂದಿ ಸಾಯುತ್ತಾ ಇದ್ದಾರೆ. ಆ ಸ್ಥಿತಿಯನ್ನು ಈ ಕಣ್ಣಿನಿಂದ ನೋಡುವುದಕ್ಕೆ ಆಗುವುದಿಲ್ಲ ದೇವೇಂದ್ರ. ಮಳೆ ಇಲ್ಲ. ಹಾ, ನೀನು ಮಳೆಗೆ ಅಧಿಪತಿ ಇದ್ದಿ. ಹಾ, ಮಳೆ ಸುರಿಸಬಹುದಿತ್ತು, ಸುರಿಸದೆ ಇರುವುದಕ್ಕೆ ಕಾರಣ ಏನು ಅಂತ ನಾವು ಕಂಡುಕೊಂಡಿದ್ದೇವೆ. ಹಾ. ಭೂಲೋಕದಲ್ಲಿ ಯಜ್ಞ ಮಾಡೋಣ ಅಂತ ತೀರ್ಮಾನಿಸಿದ್ದೀವಿ. ಯಜ್ಞ? ಹೌದು, ಯಾಗವನ್ನು ಮಾಡೋಣ. ಯಾಗವ? ಒಂದು
ಯಾವ ರೀತಿಯಾದಂತಹ ಸಹಕಾರ ಬೇಕು ಸರ್ವವನ್ನು ನಾನು ಒದಗಿಸ್ತೇನೆ, ನೀವು ಮುಂದುವರಿಯಬಹುದು. ನಿನ್ನ ಹೃದಯ ಶ್ರೀಮಂತಿಕೆಗೆ ನಾನು ತಲೆಬಾಗಿದ್ದೇನೆ. ಸರಿ ದೇವೇಂದ್ರ, ಆ, ನೀನು ಒಂದು ಯಾಗ ಮಾಡಿದವನ ಅಲ್ಲ, ಶತಯಾಗವನ್ನು ಮಾಡಿ ಶತಮನ್ಯು ಎನ್ನುವ ಅನ್ವರ್ಥ ಹೆಸರನ್ನು ಪಡೆದವ. ಶತಾತ್ಮರ ಮುಖೇನವಾಗಿ ಸ್ವರ್ಗಾಧಿಪತ್ಯವಾಗಿದ್ದೇನೆ. ಹೌದು, ನಿನ್ನಂತಹ ಪುಣ್ಯಾತ್ಮರು ಯಾರಿದ್ದಾರೆ? ಸರಿ, ಅಂತಹ ಒಂದು ಯಾಗವನ್ನು ಮಾಡಬೇಕು ಎಂದಾದರೆ ಕಷ್ಟ ಎಷ್ಟುಂಟು ಅಂತ ನಿನಗೆ ವಿವರಿಸಬೇಕಾದ ಇಲ್ಲ. ಭೂಲೋಕದಲ್ಲಿ ಯಾವ ಪರಿಕರವೂ ಇಲ್ಲ, ಆ, ಶುದ್ಧ ಜಲವೇ ಇಲ್ಲ ಎಂದ ಮೇಲೆ ಬೇರೆ ಏನು ಸಿಗ್ತದೆ ಹೇಳು? ಅದಕ್ಕಾಗಿ ಆ, ಆ ಶಿವನೇ ಕುರಿತು ನಮ್ಮನ್ನೆಲ್ಲ ಕೊಲ್ಲುತ್ತಾ ಇದ್ದಾನೆ. ಆ, ಅವನನ್ನು ಎದುರಿಸಿ ಪ್ರತಿಯಾಡಿ ಅವರನ್ನು ನಿಯಂತ್ರಿಸುವವರು ಯಾರಿದ್ದಾರೆ ಈ ಲೋಕದಲ್ಲಿ? ಅರಮುಳಿದರೆ ಕಾವಲಾರು ಎನ್ನುವ ಹಾಗೆ. ಆದರೂ ಆ, ಒಂದು ಬದುಕಿಗೆ ದಾರಿ ಕಲ್ಪಿಸಿಕೊಂಡು ಯಜ್ಞ ಮಾಡೋಣ ಅಂತ ತೀರ್ಮಾನಿಸಿದ್ದೇನೆ. ಮುನಿದ ಶಿವ ಶಾಂತನಾಗಬೇಕು ಎಂದಾದರೆ ದೇವತೆಗಳು ತೃಪ್ತರಾಗಬೇಕು. ಆ, ನಮ್ಮಲ್ಲಿ ಕೊಡುಕೊಳ್ಳುವ ವ್ಯವಹಾರ ಸ್ಥಗಿತವಾಗಿ ಹಲವು ವರ್ಷವೇ ಆಯಿತು. ಸರಿ, ನಿಮ್ಮಿಂದ ಮಳೆ ಇಲ್ಲ, ನಮ್ಮಿಂದ ನಿಮಗೆ ಹವಿಸಿಲ್ಲ. ಆ, ಯಜ್ಞದ ಹವಿಸನ್ನುಂಟು, ನೀವು ಸಂತುಷ್ಟರಾಗಿ ನಮಗೆ ಬೇಕಾದನ್ನು ನೀವು ಎಲ್ಲವೂ ನಿಂತು ಹೋಗಿದೆ. ಸರಿ, ಆದ್ದರಿಂದ ಯಾಗ ಮಾಡಿ ನಿಮ್ಮೆಲ್ಲರನ್ನು ಮೆಚ್ಚಿಸಿಕೊಳ್ತೇನೆ ಅಂತ ತೀರ್ಮಾನಿಸಿದ್ದೇನೆ. ಮುಂದುವರಿಯಬಹುದಲ್ಲ? ಹೌದು, ಹೇಳಿದ್ದೇನೆ ಅಲ್ಲಿ ಏನು ಸಿಗುವುದಿಲ್ಲ ನನಗೆ ಅಂತ. ಹಾಗಿದ್ರೆ ಮುಂದಿನ ಯೋಚನೆ ದೇವೇಂದ್ರ, ಏನು? ವಿನೀತನಾಗಿದ್ದೇನೆ. ಆ, ಇದು ನಿನ್ನ ಕಾಲು ಅಂತ ಭಾವಿಸುವುದು. ಹಾಗೆ ಹೇಳಬಾರ್ದು ನೀವು. ನನಗೆ ಯಜ್ಞ ಮಾಡುವುದಕ್ಕೆ ಕಾಮಧೇನುವಿನ ಅವಶ್ಯ ಉಂಟು. ಅವಳನ್ನು ಕಳುಹಿಸಿಕೊಡು ಇಂದ್ರ. ಕಾಮಧೇನು ವರ್ಣಲೋಕಕ್ಕೆ ಹೋಗಿ ಏನು ಮಾಡೋದು? ಜಾಬಾಲಿ ಮುನಿಪೋತ್ತಮರೇ, ಮಹೇಂದ್ರ, ನೀವು ಬಂದಂತಹ ಕಾರ್ಯ ಧನಂತರವಾಗಿರಬಹುದು ಎನ್ನುವ ಹಾಗೆ ನಾನು ಯೋಚಿಸಿದ್ದೇ ಹೌದು. ಅದುವೇ ಸತ್ಯವಾಗಿ ಹೋಯ್ತಲ್ಲ. ಧರೆಯ ಕ್ಷಾಮವನ್ನು ದೂರೀಕರಿಸಬೇಕು, ಧರೆಯಲ್ಲಿ ಧರ್ಮವನ್ನು ಉಳಿಸುವಂತೆ ಮಾಡಬೇಕು, ಯಾಗಯಜ್ಞಾದಿಗಳು ಸಾಂಗವಾಗಿ ನಡೆಯಬೇಕು, ಧರ್ಮಿಷ್ಠರಿಗೆ ಬದುಕನ್ನು ಕೊಡಬೇಕು ಎನ್ನುವ ಹಾಗೆ ಯೋಚಿಸಿ ಬರಗಾಲವನ್ನು ದೂರೀಕರಿಸುವರೆ ಯಜ್ಞವನ್ನು ಮಾಡುವುದಕ್ಕೆ ಹೊರಟವರಿದ್ದೀರಿ. ಸಹಾಯ ಮಾಡಬೇಕು. ಸಹಾಯಕ್ಕೆ ನಾನೇ ಒದಗಿಸ್ತೇನೆ ಎನ್ನುವ ಹಾಗೆ ಯೋಚಿಸಿದ್ರೆ ಅದಾಗಬಾರದು. ಕಾಮಧೇನುವನ್ನು ಕಳುಹಿಸಿಕೊಡಬೇಕು. ಸ್ವಾಮಿ, ಕಳುಹಿಸಿಕೊಡಬಹುದಿತ್ತೆ, ಆದ್ರೆ ಅವಳಿಗೆ ಹುಟ್ಟಿಲ್ಲವಲ್ಲ. ಶಿವನಿಗೆ ಅವರ ವಾಸ್ತವ್ಯವೇ ದೇವರು. ಹೌದು, ಆದರೆ ವರುಣಲೋಕದಲ್ಲಿ ನಡೆಯುವಂತಹ ಮಹಾಸತ್ರಕ್ಕೆ ಆಕೆ ಹೋಗಿದ್ದಾಳೆ. ವರುಣಲೋಕಕ್ಕೆ ಹೋಗಿರುವಳಾಕೆ. ಸದಾ ಪುಣ್ಯ ಕಾರ್ಯ ನಡೆಯುವುದು ವರ್ಣಲೋಕ. ಹೌದು, ಈಗ ಅಲ್ಲಿ ನೀವು ಹೋಗಿರುವಂತಹ ಕಾಮಧೇನುವನ್ನ ನಾನು ಕಳುಹಿಸುವುದಾದ್ರೂ ಹೇಗೆ ಹೇಳಿ? ನಿನ್ನಿಂದ ಈ ಹೊತ್ತು ಸಾಧ್ಯವಿಲ್ಲ, ಆದರೆ ನನ್ನ ನತದೃಷ್ಟಕ್ಕೆ ಏನು ಹೇಳುವುದು? ಹಾಗಾದರೆ ಯಾರಿಗೆ ಸುಖ ಇಲ್ಲ ಎನ್ನುವ ಹಾಗೆ ನಿಮ್ಮದಾದಂತಹ ಮನಸ್ಸನ್ನು ನೋಯಿಸುವ ಯಾವ ಉದ್ದೇಶವೂ ನನಗಿಲ್ಲ. ನಾನು ಅವರಿಗೆಲ್ಲ ಹೇಳುವಂತಿದ್ದೇನೆ, ಕಾಮಧೇನನ್ನು ಕರೆತರ್ತೇನೆ ಅಂತ. ಋಷಿ ಮಾತು ಯಾವತ್ತೂ ಹುಸಿಯಾಗಬಾರದಲ್ಲ. ಪರಿಹಾಸದಿಂದ ಹೇಗೆ ಹೋಗಲಿ ದೇವೇಂದ್ರ? ಹೋಗಬೇಡಿ. ನಿಮ್ಮನ್ನ ನಿರಾಶಾದಾಯಕರಾಗಿ ನಾನು ಕಳುಹಿಸಿಕೊಡುವರೆ ಕಾಮಧೇನು ಬರುವಾಗ ಎಷ್ಟು ಕಾಲ ಆಗುತ್ತದೋ? ಕಾಮಧೇನು ಬರುವಾಗ ಎಷ್ಟು ಕಾಲವಾದರೂ ಅದಕ್ಕೊಂದು ದಾರಿಯನ್ನು ನಾನೇ ಸೂಚಿಸ್ತೇನೆ. ಹೌದು, ಕಾಮಧೇನುವಿನ ಮಗಳಾದಂತಹ ನಂದಿನಿ ನಂದನವನದಲ್ಲಿದ್ದಾಳೆ. ಹೌದು, ಅವಳನ್ನ ಪ್ರೀತಿಯಿಂದ ಒಲಿಸಿ ನೀವು ಕರೆಸಿಕೊಂಡು ಹೋದರೆ ನಿಮ್ಮದಾದಂತಹ ಮಹಾಯಾಗಕ್ಕೆ ಅವಳು ಒದಗಿ ಬರುತ್ತಾಳೆ. ಅಪ್ಪ, ಸಂತೋಷವಾಯಿತು. ಅಲ್ಲ, ನಾನೇ ಹೋಗಿ ಕರೆಸಬಹುದು. ಹಾ. ಆದರೆ ಒಂದು ವಿಚಾರ ಉಂಟು, ನಾನು ಹೇಳಿದ್ರೆ ಬರುವಳು. ಒಂದು ವೇಳೆ ನನ್ನ ಮಾತಿಗೆ ನಾನಲ್ಲ ಎನ್ನುವ ಹಾಗೆ ಆಡಿದ್ರೆ
ನನಗೆ ಅಪಖ್ಯಾತಿ ಬಂದಿತ್ತಲ್ವ? ಹೊಸ್ತಿಲಲ್ಲಿ ದೀಪ ಇಟ್ಟು ಹಾಗೆ ಮಾತಾಡ. ಹಾಗ ಅಂದ್ರೆ ಒಳಗೂ ಅಲ್ಲ ಹೊರಗೂ ಅಲ್ಲ. ಹಾಗಲ್ಲ, ನಿಮ್ಮದಾದಂತಹ ಕಷ್ಟವನ್ನ ನೀವೇ ಅವರಲ್ಲಿ ನಿವೇದಿಸಿಕೊಂಡಿದ್ದಾದ್ರೆ ಆಕೆ ನಿಮ್ಮದಾದಂತಹ ಈ ಛತ್ರಕ್ಕೆ ಒದಗಿ ಬರುತ್ತಾಳೆ. ಇಷ್ಟಾದ್ರೂ ದಾರಿ ತೋರಿಸಿದ್ಯಲ್ಲ. ನಿನ್ನ ಹೃದಯ ಶ್ರೀಮಂತಿಕೆ ದೊಡ್ಡದು ದೇವೇಂದ್ರ. ಹಾ. ನಮ್ಮಲ್ಲಿ ಇಲ್ಲದಿದ್ರೆ ಇರುವವರ ಮನೆ ತೋರಿಸುವವಳು. ಅವಳನ್ನು ನನ್ನ ತಾಯಿ ಎಂದು ಒಲಿಸಿ ಭಕ್ತಿಯಿಂದ ಕರೆದುಕೊಂಡು ಹೋಗ್ತೇನೆ. ಅವಳನ್ನು ಒಲಿಸಿ ಭೂಮಿಗೆ ಕರೆಕೊಂಡು ಹೋಗ್ತೇನೆ. ಹಾಗೆ ಹಾಗೆ ಎಲ್ಲಿದ್ದಾಳೆ?